ಹಲೋ ನಮಸ್ತೆ ಎಲ್ರಿಗೂ. ತುಂಬ ಜನರಿಗೆ ಯಾವ ಥರ ಆಸೆ ಇರುತ್ತೆ ಅಂತಂದರೆ, ತುಂಬ ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅದು ಮನೆಯಲ್ಲೇ ಸ್ಟಾರ್ಟ್ ಮಾಡಬೇಕು. ಹೊರಗಡೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡುವಷ್ಟು ದುಡ್ಡಿರಲ್ಲ, ಅಥವಾ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೂ ಇಷ್ಟ ಇರಲ್ಲ. ಅಂಥವರಿಗೆ ತುಂಬ ಸರಿ ನಾವು ಅಂದ್ಕೊತಾ ಇರ್ತೀವಿ, ಮನೆಯಲ್ಲಿ ಏನಾದರೂ ಸ್ಟಾರ್ಟ್ ಮಾಡಬೇಕು, ನಾವು ಅರ್ನ್ ಮಾಡಬೇಕು, ನಾವು ದುಡ್ಡು ಮಾಡಬೇಕು. ಹಾಗಾದರೆ ತುಂಬ ದುಡ್ಡು ಇನ್ವೆಸ್ಟ್ ಮಾಡೋ ಥರ ಇರಬಾರ್ದು, ಸಿಂಪಲಾಗಿ ಮಾಡಬೇಕು, ನಮಗೆ ಗೊತ್ತಿರೋದ್ರಲ್ಲಿ ಮಾಡಬೇಕು ಏನಾದರೂ ಅಂತ. ಸೊ ಏನು ಮಾಡ್ಬೋದು? ತುಂಬ ರಿಸರ್ಚ್ ಮಾಡಿ ನಾನು ನಿಮಗೊಂದು ಒಳ್ಳೆಯ ಐಡಿಯಾನ ಹೇಳ್ತಾ ಇದ್ದೇನೆ. ಅದು ಏನು ಅಂತಂದರೆ, ನಿಮಗೆ ಕೇವಲ ಕುಕ್ಕಿಂಗ್ ಗೊತ್ತಿದ್ದರೆ ಸಾಕು, ಚೆನ್ನಾಗಿ ಅಡುಗೆ ಮಾಡಲಿಕ್ಕೆ ಗೊತ್ತಿದ್ದರೆ ಸಾಕು, ನೀವು ಅದ್ಭುತವಾಗಿರುವಂಥ ಬಿಸ್ನೆಸ್ಸನ್ನು ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೋದು. ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದು ಹೇಗೆ, ದುಡ್ಡನ್ನು ಅರ್ನ್ ಮಾಡೋದು ಹೇಗೆ, ಮತ್ತು ಇದನ್ನ ಹೇಗೆ ಫ್ಯೂಚರಿಗೆ ತುಂಬ ಪ್ರಾಫಿಟ್ ಬರೋ ಥರ ನಡೆಸ್ಕೊಂಡು ಹೋಗೋದು ಹೇಗೆ, ಎಲ್ಲದನ್ನು ಈ ವಿಡಿಯೋದಲ್ಲಿ ನಾನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಕೇವಲ ಹೆಣ್ಮಕ್ಳು ಅಂತಲ್ಲ, ಇದನ್ನ ಗಂಡು ಮಕ್ಕಳು ಕೂಡ ಮಾಡ್ಬೋದು. ಯಾರಾದರೂ ಸ್ಮಾಲ್ ಸ್ಕೇಲಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ತುಂಬ ಚೆನ್ನಾಗಿ ಅರ್ನ್ ಮಾಡಬೇಕು, ತುಂಬ ಅಂದರೆ ಒಳ್ಳೆ ರೀತಿಯಲ್ಲಿ ದುಡಿದು ಗಳಿಸ್ಬೇಕು ಅನ್ನೋರು ಕೂಡ ಈ ಸ್ಟೆಪ್ಪನ್ನು, ಅಥವಾ ಈ ಒಂದು ಸಿಂಪಲ್ ಟಿಪ್ಸನ್ನು, ಈ ಒಂದು ಸಿಂಪಲ್ ಐಡಿಯಾನ ಫಾಲೋ ಮಾಡ್ಬೋದು. ಇದು ಏನು ಅಂತಂದರೆ, ತುಂಬ ಜನ ಈ ಥರ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಿದ್ದಾರೆ. ಹಾಗಾದರೆ ಯಾವುದದು ಆ ಹೋಮ್ ಬೇಸ್ಡ್ ಬಿಸ್ನೆಸ್? ಇದೇನು ಅಂತಂದರೆ, ಮಲ್ಲಿಗೆ ಇಡ್ಲಿ ಮತ್ತು ಚಟ್ನಿ ಬಿಸ್ನೆಸ್. ಹಾಗಾದರೆ ಈ ಬಿಸ್ನೆಸ್ ಮಾಡೋದು ಅಷ್ಟು ಸುಲಭನ? ಈ ಬಿಸ್ನೆಸ್ ಮಾಡಬೇಕು ಅಂತಂದರೆ ನಿಮಗೆ ಸಿಂಪಲಾಗಿ ಒಳ್ಳೆ ಕ್ವಾಲಿಟಿಯ, ಒಳ್ಳೆ ರುಚಿಯಾಗಿರುವಂಥ ಮಲ್ಲಿಗೆ ಇಡ್ಲಿ ಮತ್ತು ಅದ್ಭುತವಾಗಿರುವಂಥ ಚಟ್ನಿ ಮಾಡೋದಕ್ಕೆ ಗೊತ್ತಾದರೆ ಸಾಕು. ಮಲ್ಲಿಗೆ ಇಡ್ಲಿ ಮತ್ತು ಚಟ್ನಿ ಬಿಸ್ನೆಸ್ ಫೇಮಸ್ ಆಗಬೇಕು ಅಂತಂದರೆ ನೀವು ಮಾಡುವಂಥದ್ದು, ಒಂದು, ನೀವು ಮನೆಯಲ್ಲಿ ಮಾಡಿರುವಂಥ ಕ್ವಾಲಿಟಿಯನ್ನು ಕೊಡಬೇಕು. ಇದು ಫಸ್ಟ್ ಥಿಂಗ್. ನೀವು ಬ್ಯಾಂಗ್ಳೂರಂಥ ಸ್ಥಳಗಳಲ್ಲಿ ಇರೋದಿದ್ದರೆ ಜನ ಒಳ್ಳೆ ಊಟ ಸಿಗುತ್ತೆ, ಒಳ್ಳೆ ತಿನ್ನೋದಕ್ಕೆ ಸಿಗುತ್ತೆ ಅಂತಂದರೆ ಎಷ್ಟು ದುಡ್ಡು ಬೇಕಾದರೂ ಖರ್ಚು ಮಾಡೋಕ್ಕೆ ರೆಡಿ ಇರ್ತಾರೆ. ತುಂಬ ಜನ ಬ್ಯಾಚುಲರ್ಸ್ ವರ್ಕಿಂಗ್ ಎಂಪ್ಲಾಯೀಸ್ ಇರ್ತಾರೆ. ಅವರಿಗೆಲ್ಲ ಮನೆಯಲ್ಲಿ ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡಬೇಕು ಅಂತಂದರೆ ತುಂಬ ಕಷ್ಟ. ದಿನ ಹೋಟೆಲಲ್ಲಿ ತಿನ್ನೋದಕ್ಕೆ ಕೂಡ ತುಂಬ ಬೇಜಾರು. ಯಾಕಂತಂದರೆ ಹೋಟೆಲಲ್ಲಿ ಯಾವಾಗಲೂ ಒಂದೇ ಥರ ಟೇಸ್ಟ್ ಇರುತ್ತೆ, ಅಥವಾ ಅಷ್ಟು ಕ್ವಾಲಿಟಿ ಚೆನ್ನಾಗಿರಲ್ಲ. ಮನೆಯಲ್ಲಿ ಮಾಡಿರುವಂಥ ಅಡುಗೆನ ಮಿಸ್ ಮಾಡ್ಕೊತಾ ಇರ್ತಾರೆ. ಅಂಥವರಿಗೆ ಮನೆಯಲ್ಲಿ ಮಾಡಿರುವಂಥ ಒಳ್ಳೆಯ ಇಡ್ಲಿ ಚಟ್ನಿ ಎಲ್ಲಾದರೂ ಸಿಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಅವ್ರು ಎಷ್ಟು ಬೇಕಾದರೂ ದುಡ್ಡು ಕೊಟ್ಟು ಅದನ್ನ ಬೈ ಮಾಡೋದಕ್ಕೆ ರೆಡಿ ಇರ್ತಾರೆ. ಹಾಸ್ಟೆಲ್ಗಳಲ್ಲಿ ಒಂದೇ ರೀತಿಯ ಟೇಸ್ಟನ್ನು ತಿಂದು ತುಂಬ ಬೇಜಾರಾಗಿರೋರು ಕೂಡ ಈ ಇಡ್ಲಿ ಮತ್ತು ಚಟ್ನಿಯನ್ನು ಬೈ ಮಾಡ್ತಾರೆ. ಅಥವಾ ಆಫೀಸ್ಗೆ ಹೋಗೋರು ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಆಗಲ್ಲ ಅಂತ ಹಾಗೆಯೇ ಹೋಗಿರ್ತಾರಲ್ವ, ಅವರಿಗೆ ಕೂಡ ಈ ಥರ ಒಳ್ಳೆಯ ಇಡ್ಲಿ ಚಟ್ನಿ ಸಿಕ್ಕಿದ್ರೆ ತುಂಬ ಅಂದರೆ ಬಂದು ಇದನ್ನ ತಗೊತಾರೆ, ತಿಂತಾರೆ. ತುಂಬ ಜನರಿಗೆ ಸೇಮ್ ಟೇಸ್ಟ್ ತಿಂದು ಬೇಜಾರಾಗಿದ್ರೂ ಕೂಡ ರುಚಿಯಾಗಿರುವಂಥ ಈ ಮಲ್ಲಿಗೆ ಇಡ್ಲಿ ಇದ್ದರೆ ಖಂಡಿತವಾಗ್ಲೂ ತಿಂತಾರೆ. ಹಾಗಾದರೆ ಈ ಮಲ್ಲಿಗೆ ಇಡ್ಲಿಯ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದು ಹೇಗೆ? ತುಂಬ ಸಿಂಪಲ್. ನಿಮಗೆ ಚೆನ್ನಾಗಿ ಅಡುಗೆ ಮಾಡಲಿಕ್ಕೆ ಗೊತ್ತಿದ್ದರೆ ಸಾಕು, ಮಲ್ಲಿಗೆ ಇಡ್ಲಿ ಮಾಡುವಂಥ ಒಳ್ಳೆ ಫಾರ್ಮುಲಾ ನಿಮಗೆ ಗೊತ್ತಿದ್ದರೆ ಸಾಕು. ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ನಿಮಗೆ ಗೊತ್ತಿಲ್ಲ ಅಂತಂದರೆ, ತುಂಬ ಜನರಿಗೆ ಮಲ್ಲಿಗೆ ಇಡ್ಲಿ ಮಾಡಲಿಕ್ಕೆ ಗೊತ್ತಿರುತ್ತೆ, ಆದರೆ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಯೂಟ್ಯೂಬಲ್ಲಿ ಬೇಕಾದಷ್ಟು ವೀಡಿಯೋಗಳಿದೆ. ನನ್ನ ಚಾನೆಲಲ್ಲಿ ಅಮೀಸ್ ಕುಕರಿ ಚಾನೆಲಲ್ಲಿ ಮಲ್ಲಿಗೆ ಇಡ್ಲಿ ಮಾಡುವಂಥ ತುಂಬ ಅಂತಂದರೆ ತುಂಬ ವೀಡಿಯೋಗಳಿದೆ. ನೀವು ರೈಸ್ ಮತ್ತು ಉದ್ದಿನ ಬೇಳೆಯ ಅಂದರೆ ಕ್ವಾಂಟಿಟಿ ಇದೆಯಲ್ವ, ಅದು ಕರೆಕ್ಟಾಗಿ ನೀವು ಹಾಕೋಬೇಕು. ಹಾಗೆಯೇ ಒಳ್ಳೆ ಕ್ವಾಲಿಟಿಯ ಇಡ್ಲಿ ಮಾಡುವಂಥ ರೈಸಿಂದ ಮಾಡಿದ್ರೇ ಒಳ್ಳೆಯದು. ರವೆಯಿಂದ ನೀವು ಮಲ್ಲಿಗೆ ಇಡ್ಲಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಇಡ್ಲಿ ರವೆಯಿಂದ ಅಕ್ಕಿ ಮತ್ತು ಉದ್ದಿನ ಬೇಳೆನ ಹಾಕಿ ಮಲ್ಲಿಗೆ ಇಡ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು. ಯಾಕೆ ನಾನು ಮಲ್ಲಿಗೆ ಇಡ್ಲಿಯನ್ನೇ ಸ್ಪೆಸಿಫಿಕ್ಕಾಗಿ ಹೇಳ್ತೀನಿ ಅಂತಂದರೆ, ತುಂಬ ಹೈಯೆಸ್ಟ್ ಡಿಮಾಂಡ್ ಇರುವಂಥದ್ದು, ತುಂಬ ಬೇಗ ಸೆಲ್ ಆಗುವಂಥದ್ದು ಬ್ಯಾಂಗ್ಳೂರ್ ಅಂಥ ಪ್ಲೇಸ್ಗಳಲ್ಲಿ ಅಥವಾ ಎಲ್ಲ ಕಡೆ ಏನಂತಂದರೆ ಅದು ಮಲ್ಲಿಗೆ ಇಡ್ಲಿ. ರವೆ ಇಡ್ಲಿ ಅಥವಾ ಇಡ್ಲಿ ರವೆಯಲ್ಲಿ ಮಾಡಿರುವಂಥ ಇಡ್ಲಿಗಿಂತ ತುಂಬ ಫೇಮಸ್, ತುಂಬ ಜನ ಲೈಕ್ ಮಾಡುವಂಥದ್ದು ಮಲ್ಲಿಗೆ ಇಡ್ಲಿ. ಅದು ನೋಡೋಕ್ಕೂ ಸ್ಪಾಂಜ್ ಥರ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಒಳ್ಳೆ ಕ್ವಾಲಿಟಿಯ ಚಟ್ನಿ, ಕಾಯಿ ಚಟ್ನಿ ಇರ್ಬೋದು, ಅಥವಾ ಒಳ್ಳೆಯ ಚಟ್ನಿ ಅಥವಾ ಸಾಂಬಾರು, ಇದಕ್ಕೊಂದು ಸ್ಪೆಸಿಫಿಕ್ಕಾಗಿ ನೀವು ರೆಡಿ ಮಾಡಿದರೆ ಹಾಗೆ ಸೇಲ್ ಆಗುತ್ತೆ. ಯಾಕಂತಂದರೆ ಮಲ್ಲಿಗೆ ಇಡ್ಲಿ ಎಷ್ಟು ಬೇಕಾದರೂ ತಿನ್ನಿಸುತ್ತೆ ನಮ್ಮನ್ನು, ದಿನ ತಿಂದರೂ ಬೇಜಾರಾಗಲ್ಲ. ಆದ್ದರಿಂದ ಇದಕ್ಕೋಸ್ಕರವೇ ನಾನು ಮಲ್ಲಿಗೆ ಇಡ್ಲಿಯನ್ನು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೇನೆ. ಮಾಡೋದಕ್ಕೆ ತುಂಬ ಸುಲಭ. ನಿಮ್ಮ ಮನೇಲಿ ಗ್ರೈಂಡರ್ ಇದ್ದರೆ ಸಾಕು. ಒಂದು ಸ್ವಲ್ಪ ರೈಸ್ ಎಲ್ಲ ತೊಗೊಂಬಂದು, ನೀಟಾಗಿ ಉದ್ದಿನ ಬೇಳೆ ಎಲ್ಲ ತೊಗೊಂಬಂದು, ನೀವು ಸಿಂಪಲ್ ಆಗಿರುವಂಥ ರಾ ಮೆಟೀರಿಯಲ್ಸನ್ನು ಹಾಕಿಬಿಟ್ಟು ಈ ಇಡ್ಲಿಯನ್ನು ತಯಾರಿಸ್ಬೋದು. ಮತ್ತು ಪ್ರೊಸೆಸ್ ಕೂಡ ತುಂಬ ಸುಲಭ. ನಿಮಗೆ ದೊಡ್ಡ ಇಡ್ಲಿ ಅಂದರೆ ಮಾಡುವಂತಹ ಕುಕ್ಕರ್ ಅಥವಾ ಇಡ್ಲಿ ಮಾಡುವಂಥ ಪಾತ್ರೆ ಇದ್ದರೆ ಒಂದು ಸರಿಗೆ ನೀವು ಒಂದು 25-30 ಇಡ್ಲಿಯನ್ನು ಆರಾಮ್ಸೆ ಬೇಯಿಸ್ಕೋಬೋದು. ಇಡ್ಲಿ ಬೇಯೋದಕ್ಕೆ, ಮಲ್ಲಿಗೆ ಇಡ್ಲಿ ಬೇಯೋದಕ್ಕೆ ಕೂಡ ನಿಮಗೆ ಜಾಸ್ತಿ ಗ್ಯಾಸ್ ಕೂಡ ಖರ್ಚಾಗಲ್ಲ.
ಒಂದು 5ರಿಂದ 7 ನಿಮಿಷದ ಒಳಗಡೆ ಮಲ್ಲಿಗೆ ಇಡ್ಲಿ ಬೇಯುತ್ತೆ. ಸೊ ನೀವು ಮನೆಯಲ್ಲೇ ನೀವು ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು ಮಲ್ಲಿಗೆ ಇಡ್ಲಿಯನ್ನು ಒಳ್ಳೆ ಕ್ವಾಲಿಟಿ ಕೊಟ್ಟು ರೆಡಿ ಮಾಡಬೇಕು. ಅದಾದ ನಂತರ ಇದರಲ್ಲಿ ಬೆಸ್ಟ್ ಸೆಲ್ಲಿಂಗ್ ಪಾಯಿಂಟ್ ಏನು ಅಂತಂದರೆ ಚಟ್ನಿ. ನೀವು ಮಲ್ಲಿಗೆ ಇಡ್ಲಿಗೆ ತಯಾರು ಮಾಡುವಂಥ ಚಟ್ನಿ ಇದೆಯಲ್ವ, ಅದು ಮಾತ್ರ ಬೆಸ್ಟ್ ಇರಬೇಕು. ಯಾಕಂತಂದರೆ ಇಡ್ಲಿ ಸೆಲ್ ಆಗೋದೇ ಚಟ್ನಿಯಿಂದ. ಚಟ್ನಿ ಚೆನ್ನಾಗಿದ್ದರೆ ಇಡ್ಲಿ ಎಷ್ಟು ಬೇಕಾದರೂ ಸೆಲ್ ಆಗುತ್ತೆ. ಸೊ ನೀವು ಒಳ್ಳೆ ಕ್ವಾಲಿಟಿಯ ಚಟ್ನಿಯನ್ನು ಕೂಡ ರೆಡಿ ಮಾಡಿ. ನೀವು ಯಾವತ್ತು ಫುಡ್ ಬಿಸ್ನೆಸ್ ಅಂತ ಬಂದಾಗ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲೇಬಾರ್ದು. ನೀವು ಮನೆಯಲ್ಲೇ ಮಾಡಿರುವಂಥ ಅತ್ಯುತ್ತಮವಾಗಿರುವಂಥ ಕ್ವಾಲಿಟಿ ಕೊಡ್ತೀರಾ ಅಂತಂದಾಗ ನಾವು ತಿನ್ನೋದಕ್ಕೆ ನಾವು ಹೇಗೆ ಇಡ್ಲಿಯನ್ನು ಪ್ರಿಪೇರ್ ಮಾಡ್ತೀವಿ ಅದೇ ಥರ ಇಡ್ಲಿಯನ್ನು ಮತ್ತು ಚಟ್ನಿಯನ್ನು ಪ್ರಿಪೇರ್ ಮಾಡಬೇಕು. ನೀವು ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಬೇಕಾದರೂ ಚಾರ್ಜ್ ಮಾಡಿ, ಆದರೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಬೇಡಿ. ಒಂದು ಸರಿ ತಿಂದವರು ಮತ್ತೆ ಅವರನ್ನು ನಿಮ್ಮ ಆ ಮಲ್ಲಿಗೆ ಇಡ್ಲಿಯನ್ನು ತಿನ್ನಲಿಕ್ಕೆ ಕರ್ಕೊಂಡು ಬರಬೇಕು. ಆ ಥರ ಕ್ವಾಲಿಟಿಯನ್ನು ನೀವು ಮೇಂಟೈನ್ ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವೇನಾದರೂ ಮಲ್ಲಿಗೆ ಇಡ್ಲಿ ಬಿಸ್ನೆಸ್ ಮನೆಯಲ್ಲೇ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ, ಯಾವುದೇ ಫುಡ್ ಬಿಸ್ನೆಸ್ ನಾವು ಮನೆಯಿಂದ ಸ್ಟಾರ್ಟ್ ಮಾಡ್ತೀವಿ, ಎಲ್ಲಿ ಬೇಕಾದರೂ ನಾವು ಸ್ಟಾರ್ಟ್ ಮಾಡೋಣ. ಅದರ ಒಂದು ಲೈಸೆನ್ಸ್ ಇರುತ್ತೆ, ಅಂದರೆ FSSAI ಅಂತ ಫುಡ್ ಕ್ವಾಲಿಟಿದು ಒಂದು ಲೈಸೆನ್ಸ್ ಇರುತ್ತೆ. ಅದನ್ನು ಸಿಂಪಲಾಗಿ ನೀವು ಆನ್ಲೈನಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡು ಒಂದು 100-500 ರೂಪಾಯಿ ಏನೋ ಇರುತ್ತೆ. 1 ವರ್ಷ 2 ವರ್ಷ 5 ವರ್ಷಕ್ಕೆ ಈ ಲೈಸೆನ್ಸ್ ಸಿಗುತ್ತೆ. ಆ ಲೈಸೆನ್ಸನ್ನು ಒಂದು ತೊಗೊಂಡ್ರೆ ಒಳ್ಳೆಯದು. ಯಾಕಂತಂದರೆ ಯಾವುದೇ ಕಾಂಪ್ಲಿಕೇಶನ್ ಆಮೇಲೆ ನಮಗೆ ಬರಲ್ಲ. ಆ ಒಂದು ಲೈಸೆನ್ಸ್ ತೊಗೊಂಡ್ರೆ ನೀವು ಮನೆಯಿಂದನೇ ಯಾವುದೇ ಥರದ ಫುಡ್ ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡ್ಬೋದು. ಈಗ ಮಲ್ಲಿಗೆ ಇಡ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ನೀವು ಮನಸ್ಸು ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಇವಾಗ ಇದನ್ನ ಸೆಲ್ ಮಾಡೋದು ಹೇಗೆ? ನಿಮಗೆ ಇನ್ವೆಸ್ಟ್ಮೆಂಟ್ ನಾನು ಆವಾಗಲೇ ಹೇಳಿದಾಗ ಏನು ಜಾಸ್ತಿ ಖರ್ಚಾಗಲ್ಲ. ತುಂಬ ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಹಾಗಾದರೆ ಇದನ್ನ ಸೆಲ್ ಮಾಡೋದಕ್ಕೆ, ಮಾರ್ಕೆಟಿಂಗ್ ಮಾಡೋದಕ್ಕೆ ಏನು ಮಾಡಬೇಕು? ಇದರಲ್ಲಿ 2 ವಿಧಾನ ಇದೆ. ಒಂದು ನಾವು ಡೈರೆಕ್ಟಾಗಿ ಸೆಲ್ ಮಾಡುವಂಥದ್ದು, ಇನ್ನೊಂದು ಡಿಜಿಟಲಲ್ಲಿ ನಾವು ಸೆಲ್ ಮಾಡುವಂಥದ್ದು. ನಮಗೇನು ದೊಡ್ಡ ಹೋಟೆಲು ಔಟ್ಲೆಟು ಏನೂ ಬೇಡ. ಈ 2 ವಿಧಾನನ ಫಾಲೋ ಮಾಡ್ಬೋದು. ಡೈರೆಕ್ಟ್ ಸೆಲ್ಲಿಂಗ್ ಏನು ಅಂತಂದರೆ, ತುಂಬ ಜನ ಬ್ಯಾಂಗ್ಳೂರಲ್ಲಿ ಮಾಡ್ತಾರೆ. ಹೋಮ್ ಕುಕ್ಡ್ ಅಂದರೆ ಹೋಮಲ್ಲೇ ಮಾಡಿರುವಂಥ, ಮನೆಯಲ್ಲೇ ಮಾಡಿರುವಂಥ ಫುಡ್ ಇರ್ಬೋದು, ಜ್ಯೂಸಸ್ ಇರ್ಬೋದು, ಹೆಲ್ದಿ ಈ ಸ್ನ್ಯಾಕ್ಸ್ ಬೌಲ್ ಇರ್ಬೋದು ಅಥವಾ ಫ್ರೂಟ್ ಬೌಲ್ ಇರ್ಬೋದು. ಇದನ್ನ ಏನು ಮಾಡ್ತಾರೆ, ಮೆಟ್ರೋ ಹತ್ತಿರ ಅಥವಾ ಬಸ್ ಸ್ಟ್ಯಾಂಡ್ಗಳ ಹತ್ತಿರ, ಪಾರ್ಕ್ಗಳ ಹತ್ತಿರ, ಜನ ಓಡಾಡೋ ಪ್ಲೇಸ್ಗಳ ಹತ್ತಿರ ಹೋಗಿ ಏನು ಮಾಡ್ತಾರೆ, ರೋಡ್ ಸೈಡಲ್ಲಿ ಒಂದು ಸಿಂಪಲಾಗಿ ಒಂದು ಟೇಬಲನ್ನು ಹಾಕಿಬಿಟ್ಟು ಒಂದು ಕೊಡೆ, ಅಂದರೆ ಈ ಅಂಬ್ರೆಲ್ಲ ಕಲರ್ಫುಲ್ ಆಗಿರುವಂಥ ಅಂಬ್ರೆಲ್ಲ ಇಟ್ಕೊಂಡು ಆ ಬಾಕ್ಸ್, ಫುಡ್ ಬಾಕ್ಸ್ ಏನಿರುತ್ತೆ ಅದನ್ನ ಇಟ್ಕೊಂಡು ಸೆಲ್ ಮಾಡ್ತಾ ಇರ್ತಾರೆ. ಆ ಟಿಪ್ಸನ್ನು ನೀವು ಫಾಲೋ ಮಾಡ್ಬೋದು. ಆವಾಗ ನಿಮಗೆ ಯಾವುದೇ ಥರದ ಮಾರ್ಕೆಟಿಂಗ್ ಬೇಕಾಗಲ್ಲ. ನೀವೊಂದು 50 ಬಾಕ್ಸ್ ಇಡ್ಲಿ ಮತ್ತು ಚಟ್ನಿ ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಅದನ್ನ ಒಂದು ಕಡೆ ಮೆಟ್ರೋ ಹತ್ರ ಹೋಗೋತ್ರ, ಅಂದರೆ ಜನ ಓಡಾಡ್ತಾ ಇರ್ತಾರೆ ತುಂಬ, ಬೆಳಿಗ್ಗೆ ಆಫೀಸ್ಗೆ ಹೋಗೋರೆಲ್ಲ. ಅಲ್ಲಿ ಎಲ್ಲಾದರೂ ನಿಮಗೆ ಸ್ಟ್ರೀಟ್ ಸೈಡಲ್ಲಿ ಒಂದು ಟೇಬಲ್ ಹಾಕಿ, ಒಂದು ಚೇರ್ ಹಾಕಿ ಅಥವಾ ಒಂದು ಅಂಬ್ರೆಲ್ಲ ಹಾಕಿ ಸೆಲ್ ಮಾಡುವಂಥ ಆಪ್ಷನ್ ಇದರಲ್ಲಿ ಆರಾಮ್ಸೆ ಮಾಡ್ಬೋದು. ಕೆಲವೊಂದು ಸರಿ ನಾವು ಪೊಲೀಸವ್ರಿಗೆ ಇವ್ರಿಗೆ ಏನೋ ಒಂಚೂರು ಟಿಪ್ಸ್ ಎಲ್ಲ ಕೊಡೋದಿರುತ್ತೆ. ಅದನ್ನೆಲ್ಲ ನೀವು ಚೆಕ್ ಮಾಡ್ಕೋಬೇಕು. ಇಲ್ದಿದ್ರೆ ನಿಮಗೆ ಅಲ್ಲಿ ಯಾವುದೇ ಮಾರ್ಕೆಟಿಂಗ್ ಬೇಕಾಗಿರಲ್ಲ. ನೀವು ಕಲರ್ಫುಲ್ ಅಂಬ್ರೆಲ್ಲ ಮತ್ತು ಒಂದು ಬೋರ್ಡ್ ಹಾಕಿದರೆ ಸಾಕು. ಅಷ್ಟೇ ಒಂದು ಫಸ್ಟ್ ಒಂದು ಸರಿ ನೀವೇನಾಗುತ್ತೆ, ಕೆಲವರಿಗೆ ನೀವು ಫ್ರೀ ಸ್ಯಾಂಪಲನ್ನು ಕೊಡಬೇಕಾಗುತ್ತೆ. ನಿಮ್ಮ ಮಲ್ಲಿಗೆ ಇಡ್ಲಿ ಯಾವ ಥರ ಟೇಸ್ಟ್ ಇರುತ್ತೆ ಅಂತ. ನಂತರ ಫ್ರೀ ಆಫ್ ಮೌತಿಗೆ ಆ ಕಡೆ ಈ ಕಡೆ ಆಫೀಸ್ಗೆಲ್ಲ ಹೋಗೋರು ಇಮ್ಮಿಡಿಯೇಟಾಗಿ ಏನಾದರೂ ತಿನ್ನಬೇಕು, ಬ್ರೇಕ್ಫಾಸ್ಟ್ ಮಾಡದೇ ಬರೋದವ್ರು ಏನು ಮಾಡ್ತಾರೆ, ಅವರು ಆ ಒಳ್ಳೆ ಕ್ವಾಲಿಟಿ ಎಲ್ಲ ನೋಡಿದರೆ ತಕ್ಷಣ ಬೈ ಮಾಡ್ತಾರೆ. ನೀವು ಯಾವಾಗಲೂ ಅಷ್ಟೇ ನೀವು ಹೈಜೀನನ್ನು ಮೇಂಟೈನ್ ಮಾಡಬೇಕು. ಒಂದು ಗ್ಲೌಸ್ ಅಥವಾ ಒಂದು ಮಾಸ್ಕ್ ಅಥವಾ ಕೈಗೆ ಗ್ಲೌಸನ್ನು ಹಾಕೊಂಡು ಕ್ಲೀನಾಗಿ ಸಪ್ಲೈ ಎಲ್ಲ ಮಾಡ್ತಾಯಿದ್ರೆ, ಅಥವಾ ಒಂದು ಯೂನಿಫಾರ್ಮ್ ಥರ ಮಾಡಿಕೊಂಡು ಹಾಕ್ಕೊಂಡಿದ್ರೆ ಜನರಿಗೆ ಆಟೋಮೆಟಿಕ್ಕಾಗಿ ಅಂದರೆ ಇಂಟ್ರೆಸ್ಟ್ ಬರುತ್ತೆ. ಬರ್ತಾರೆ, ಏನಿದೆ ನೋಡ್ತಾರೆ, ಒಳ್ಳೆ ಕ್ವಾಲಿಟಿಯ ಮಲ್ಲಿಗೆ ಇಡ್ಲಿ ಇದೆ, ಒಂದ್ಸರಿ ತಗೊತಾರೆ. ಇಷ್ಟ ಆಯಿತು ಅಂತಂದರೆ ಅವ್ರು ಮಾತ್ರ ತಿನ್ನೋದಲ್ಲ, ಇದ್ದವರಿಗೆಲ್ಲ ಹೇಳ್ತಾರೆ ಅಲ್ಲಿ ನೋಡಿ ಒಳ್ಳೆ ಮಲ್ಲಿಗೆ ಇಡ್ಲಿ ಸಿಗುತ್ತೆ ಅಂತ. ಮತ್ತೆ ಮರುದಿನ ಬರ್ತಾರೆ, ಬೇರೆಯವ್ರಿಗೂ ತೊಗೊಂಡು ಹೋಗ್ತಾರೆ. ಅವರು ಮನೆಗೂ ಬೇಕಾದರೂ ಪಾರ್ಸೆಲ್ ತೊಗೊಂಡು ಹೋಗ್ಬೋದು, ಬೇರೆಯವರಿಗೂ ರೆಫರ್ ಮಾಡ್ಬೋದು. ಆಟೋಮೆಟಿಕ್ಕಾಗಿ ನಿಮ್ಮ ಬಿಸ್ನೆಸ್ ಪಿಕ್ ಆಗುತ್ತೆ. ಅಂದರೆ ಫಸ್ಟ್ ನೀವು ಹೈಜೀನನ್ನು ಮೇಂಟೈನ್ ಮಾಡಬೇಕು, ಕ್ವಾಲಿಟಿಯನ್ನು ಮೇಂಟೈನ್ ಮಾಡಬೇಕು. ಇದಿಷ್ಟನ್ನು ಮೇಂಟೈನ್ ಮಾಡಿದ್ರೆ ಆರಾಮ್ಸೆ ನಿಮ್ಮ ಬಿಸ್ನೆಸ್ ಪಿಕ್ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ಗೆ ನೀವು 100 ಬಾಕ್ಸ್ 200 ಬಾಕ್ಸ್ ಮಾಡೋದಲ್ಲ. ಫಸ್ಟ್ ಒಂದು 25 ಬಾಕ್ಸಿಂದ ಸ್ಟಾರ್ಟ್ ಮಾಡಿ. ಒಂದು ಸರಿ ಸ್ಯಾಂಪಲ್ ನೋಡಿ, ನೆಕ್ಸ್ಟ್ ಡಿಮ್ಯಾಂಡ್ ಕ್ರಿಯೇಟ್ ಆಯಿತು ಅಂತಂದರೆ ನೆಕ್ಸ್ಟ್ ಡೇ ನೀವು 50 ಮಾಡಿ. ಒಂದು ವಾರ ಬಿಟ್ಟು ಅಥವಾ ಒಂದು ತಿಂಗಳು ಬಿಟ್ಟು ಕರೆಕ್ಟಾಗಿ ಒಂದು 100 ಬಾಕ್ಸಸ್ ಮಾಡಿ. ಈ ಥರ ಒಂದೇ ಸರಿ ಜಂಪ್ ಮಾಡ್ತಾ ಹೋಗೋದಲ್ಲ. ಈ ಥರ ನಾವು ಇದನ್ನ ಎಕ್ಸ್ಪಾನ್ಷನ್ ಅಥವಾ ನಾವು ಈ ಬಿಸ್ನೆಸ್ಸನ್ನು ಅಭಿವೃದ್ಧಿ ಮಾಡ್ತಾ ಹೋಗ್ಬೋದು. ಇದು ಇನ್ನೂ ಒಂದು ಬೆಸ್ಟ್ ಮೆಥಡ್ ಇದೆ. ಅದು ಏನು ಅಂತಂದರೆ, ನಿಮಗೆ ಹೊರಗಡೆ ಹೋಗಿ ಸೆಲ್ ಮಾಡಲಿಕ್ಕೆ ಇಷ್ಟ ಇಲ್ಲ, ತೊಂದರೆ ಇಲ್ಲ, ಮನೆಯಿಂದನೇ ಸೆಲ್ ಮಾಡಬೇಕು ಅಂತಂದರೆ ಅದಕ್ಕೂ ಒಂದು ಅದ್ಭುತವಾಗಿರುವಂಥ 2 ವಿಧಾನ ಇದೆ. ಒಂದು ನಮ್ಮದು ಇಂಟರ್ನಲ್ ನೆಟ್ವರ್ಕ್.
ಅಂದರೆ ನೀವು ಅಪಾರ್ಟ್ಮೆಂಟಲ್ಲಿ ಸ್ಟೇ ಮಾಡ್ತಾ ಇದ್ದೀರಾ, ನಿಮ್ಮದು ಅಪಾರ್ಟ್ಮೆಂಟ್ದು ಗ್ರೂಪ್ಸ್ ಇರುತ್ತೆ, ಅಥವಾ ನಿಮ್ಮ ಒಂದು ಯಾವುದಾದ್ರೂ ಸಂಘಗಳ ಗ್ರೂಪ್ಸ್ ಇರುತ್ತೆ, ನಿಮ್ಮ ನೇಬರ್ಸ್, ನಿಮ್ಮ ಕಮ್ಯುನಿಟಿ, ನಿಮ್ಮ ಸೊಸೈಟಿದು ವಾಟ್ಸಪ್ ಗ್ರೂಪ್ಸ್ ಇರುತ್ತೆ. ಇದರಲ್ಲಿ ಒಂದು ಪೋಸ್ಟರ್ ಮಾಡಿ ಹಾಕಿ, ಈ ಥರ ಒಳ್ಳೆಯ ಬ್ರೇಕ್ಫಾಸ್ಟಿಗೆ ನಿಮಗೆ ಮಲ್ಲಿಗೆ ಇಡ್ಲಿ, ಮನೆಯಲ್ಲೇ ಮಾಡಿರುವಂತಹ ಮಲ್ಲಿಗೆ ಇಡ್ಲಿ ಸಿಗುತ್ತೆ, ಕಾಂಟ್ಯಾಕ್ಟ್ ಮಾಡಿ, ಪ್ರೀ ಆರ್ಡರನ್ನು ಬುಕ್ ಮಾಡಿ ಅಂತ ಒಂದು ಪೋಸ್ಟರ್ ಹಾಕಿ, ಸ್ಟೇಟಸ್ ಹಾಕಿ, ಅಥವಾ ಮೇಕಿಂಗ್ ಇದು ವಿಡಿಯೋ ಹಾಕಿ, ನೀವು ಮುಂಚಿನ ದಿನವೇ ಆರ್ಡರ್ ತಗೊಂಡು ನೆಕ್ಸ್ಟ್ ಡೇ ಅದನ್ನ ಸಪ್ಲೈ ಮಾಡ್ಬೋದು. ಅಪಾರ್ಟ್ಮೆಂಟಲ್ಲಾದರೆ ನಿಮ್ಗೆ ಎಷ್ಟು ಆರ್ಡರ್ ಬರುತ್ತೆ ನೋಡಿಕೊಂಡು ನೀವು ಪ್ರಿಪೇರ್ ಮಾಡಿಕೊಂಡು ಅದರ ಬೇಸ್ಡ್ ಆನ್ ಅಲ್ಲಿ ಸಪ್ಲೈ ಕೊಡ್ಬೋದು. ನಿಮ್ಗೆ ಅದು ಪಿಕಪ್ ಡೆಲಿವರಿಗೂ ಏನೂ ಪ್ರಾಬ್ಲಮ್ ಇರಲ್ಲ. ನಿಮ್ಮ ಕಮ್ಯುನಿಟಿ ಅಥವಾ ನಿಮ್ಮ ಅಪಾರ್ಟ್ಮೆಂಟ್ ಒಳಗಡೆನೇ ನೀವು ಆರಾಮ್ಸೆ ಸಪ್ಲೈ ಮಾಡ್ಬೋದು. ನೇಬರ್ಸ್ಗೆ ಟಾರ್ಗೆಟ್ ಮಾಡೋದಿದ್ರು ಇಷ್ಟೇ. ನೀವೇನು ಮಾಡಬೇಕು ಅಂತಂದರೆ, ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಸರ್ಕ್ಯುಲೇಟ್ ಮಾಡ್ಬೋದು, ಸ್ಟೇಟಸ್ ಹಾಕೋಬೋದು, ಇಲ್ಲ ಇನ್ನೊಂದು ಮಾಡ್ಬೋದು, ಚಿಕ್ಕದಾಗಿ ಪ್ಯಾಂಪ್ಲೆಟ್ ಹಂಚ್ಬಿಟ್ಟು ನೀವು ಮನೆಗೆ ಕೊಡ್ತಾ ಹೋಗ್ಬೋದು. ಅದು ಪೇಪರಲ್ಲಿ, ನ್ಯೂಸ್ ಪೇಪರಲ್ಲಿ ಇನ್ಸರ್ಟ್ ಮಾಡ್ಬೋದು. ಅಟ್ಲೀಸ್ಟ್ ಒಂದು 2 ಕಿಲೋಮೀಟರ್ ರೇಡಿಯಸ್ ನೀವು ಆ ಪ್ಯಾಂಪ್ಲೆಟನ್ನು ಕೂಡ ಹಂಚಿದರೆ ಅದಕ್ಕಿಂತ ಜಾಸ್ತಿ ಖರ್ಚು ಬೇಕಾಗಿಲ್ಲ. ಒನ್ ಟೈಮ್ 1000-2000 ಪ್ಯಾಂಪ್ಲೆಟ್ ಅಂದರೆ ರೆಡಿ ಮಾಡಿಬಿಟ್ಟು ಒಂದೊಂದು ವಾರ ನೀವು ಒಂದು ಸ್ವಲ್ಪ ಹಂಚಿದ್ರೆ ಸಾಕು, ಜಾಸ್ತಿ ಏನೂ ಬೇಕಾಗಿಲ್ಲ. ಒಂದು ಸರಿ ವರ್ಡ್ ಆಫ್ ಮೌತ್ ಅಂತಂದರೆ ಪಬ್ಲಿಸಿಟಿ ಸಿಕ್ಕಿದ್ರೆ, ಜನರಿಗೆ ಗೊತ್ತಾದರೆ ಆಮೇಲೆ ಅವರಾಗೆ ಆರ್ಡರ್ ಕೊಡ್ತಾರೆ. ಸೊ ಈ ಥರ ಪ್ಯಾಂಪ್ಲೆಟನ್ನು ಹಂಚಿ ಕೂಡ ನೀವು ನಿಮಗೆ ಆರ್ಡರ್ ತಗೊಂಡು ನೆಕ್ಸ್ಟ್ ಡೇ ನೀವು ಡೆಲಿವರ್ ಮಾಡ್ಬೋದು. ಅಂದರೆ ಡೆಲಿವರ್ ಮಾಡೋದಕ್ಕೆ ಮಾತ್ರ ಐದರ್ ನೀವೇನು ಮಾಡಬೇಕಾಗುತ್ತೆ, ಒಂದು ಬೆಳಗ್ಗೆ 7:30 ಇಂದ 9:00 ನೀವೇ ಬಂದು ಪಿಕ್ ಮಾಡ್ಕೊಂಡು ಹೋಗಿ, ಅಥವಾ ಇನ್ನೊಂದು ಏನು ಮಾಡ್ಬೋದು, ಯಾರ್ದಾದ್ರೂ ಈ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ಗಳಿಗೆಲ್ಲ ಲೈಸೆನ್ಸ್ ಅಂದರೆ ಗಾಡಿ ಓಡಿಸೋಕ್ಕೆ ಲೈಸೆನ್ಸ್ ಇರೋರಿಗೆ ಏನು ಮಾಡಬೇಕು, ನೀವು ಒಂದು 2 ಗಂಟೆ ಬೆಳಿಗ್ಗೆ ಈ ಥರ ಆರ್ಡರ್ ಡೆಲಿವರಿ ಮಾಡೋದಕ್ಕಿರುತ್ತೆ, ಇಷ್ಟು ಮಾಡಿಕೊಡಿ. ಡೈಲಿ ನಿಮಗೆ ದಿನಕ್ಕೊಂದು 150-200 ರೂಪಾಯಿ ಏನೋ ಕೊಡ್ತೀವಿ ಅಂತ ಅಂದರೂ ಕೂಡ ಅವರು ಕೂಡ ಮಾಡ್ತಾರೆ. ಯಾಕಂತಂದರೆ ಅವರಿಗೆ ಪಾಕೆಟ್ ಮನಿ ಬೇಕಾಗುತ್ತೆ. ಈ ಥರ ನೀವು ಟ್ರಿಕ್ಸನ್ನು ಉಪಯೋಗ ಮಾಡ್ಬೋದು. ಅಥವಾ ನಿಮ್ಮ ಮನೇಲಿ ಯಾರಾದರೂ ಹುಡುಗರಿದ್ರೆ ಅಂದರೆ ಫ್ರೀ ಆಗಿದ್ದರೆ ಅವರಿಗೆ ಕೂಡ ಈ ಥರ ಹೋಗಿ ಡೆಲಿವರಿ ಮಾಡಿ ಅಂತ ಹೇಳ್ಬೋದು. ಇದು ಒಂದು. ಅಥವಾ ಅವರಿಗೆ ಬಂದಂದರೆ 1-2 ಕಿಲೋಮೀಟರ್ ರೇಡಿಯಸ್ ಆದರೆ ಬೆಳಗ್ಗೆ ವಾಕ್ ಹೋಗ್ತಾರೆ, ಅಥವಾ ಆ ಕಡೆ ಈ ಕಡೆ ಅಡ್ಡಾಡ್ತಾ ಇರುವಾಗ ನೀವು ಆರ್ಡರ್ ಹೇಗೂ ತಗೊಂಡಿದ್ದೀರಾ, ನಾಳೆ ಬೆಳಿಗ್ಗೆ ಇಷ್ಟೊತ್ತಿಗೆ 7:30 ಇಂದ 9:00 ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದರೆ, ಒಳ್ಳೆ ಫುಡ್, ಒಳ್ಳೆ ಇಡ್ಲಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತಂದರೆ ಎಷ್ಟು ದೂರದಿಂದ ಬಂದು ಬೇಕಾದರೂ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ನೀವು ಅವರೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗೋದಿದ್ರೆ ನೀವು ಡೆಲಿವರಿ ಚಾರ್ಜ್ ಹಾಕಬೇಕಾಗಿಲ್ಲ. ಅಥವಾ ನೀವೇನಾದರೂ ಡೆಲಿವರಿ ಬಾಯ್ಸನ್ನು ಸೆಟ್ ಮಾಡಿದ್ದೀರಾ ಅಂತಂದರೆ ನೀವು ಫಸ್ಟೇ ಹೇಳಬೇಕು, ಏನಂತಂದರೆ ಡೆಲಿವರಿ ಚಾರ್ಜಸ್ ಆ್ಯಡ್ ಮಾಡಬೇಕಾಗುತ್ತೆ ಅಂತಂದ್ಬಿಟ್ಟು ಆ ಡೆಲಿವರಿ ಚಾರ್ಜಸ್ನ ಅವರಿಗೆ ಆ್ಯಡ್ ಮಾಡಿ ನೀವು ಡೆಲಿವರಿ ಮಾಡಿಸ್ಬೋದು. ಇದು ಒಂದು ವಿಧಾನ. ನಿಮ್ಮ ನೇಬರ್, ಇಂಟರ್ನಲ್ ಸರ್ಕಲ್ ಅಥವಾ ಅಪಾರ್ಟ್ಮೆಂಟ್ ಈ ಥರ ಇರೋರಿಗೆ ನೀವು ಫುಡ್ಡನ್ನು ಸಪ್ಲೈ ಮಾಡೋದಕ್ಕೆ. ಇನ್ನೊಂದು, ಎಲ್ಲ ಕಡೆ ಸಪ್ಲೈ ಮಾಡಬೇಕು ಅಂತಂದರೆ ಬೆಸ್ಟ್ ಕ್ಲೌಡ್ ಕಿಚನ್ ಕಾನ್ಸೆಪ್ಟ್ ಅಂತಂದರೆ, ನಮಗೆ ಇವಾಗ ಆಲ್ರೆಡಿ ಅಗ್ರಿಗೇಟರ್ಸ್ ಇರ್ತಾರೆ, ಸ್ವಿಗ್ಗಿ, ಝೊಮ್ಯಾಟೊ, ಇದರಲ್ಲಿ ನಿಮ್ಮ ಕ್ಲೌಡ್ ಕಿಚನ್ದು ಡೀಟೇಲ್ಸನ್ನು ಹಾಕಿ ಆ ಆ್ಯಪಲ್ಲಿ ಅವ್ರ ಜೊತೆ ನೀವು ಕೊಲಬ್ರೇಟ್ ಮಾಡಿಕೊಂಡ್ರೂ ಕೂಡ ಅಲ್ಲಿ ನಿಮ್ಮದೊಂದು ನಿಮ್ಮದು ಹೋಮ್ ಬೇಸ್ಡ್ ಏನಿರುತ್ತೆ ಮಲ್ಲಿಗೆ ಇಡ್ಲಿದು ಶಾಪ್ ಅದರಲ್ಲಿ ಓಪನ್ ಆಗುತ್ತೆ. ಇದರಲ್ಲಿ ನೀವು ಏನು ಮಾರ್ಕೆಟ್ ಮಾಡಬೇಕಾಗಿಲ್ಲ. ಬೆಳಿಗ್ಗೆ ಯಾರಾದರೂ ಝೊಮ್ಯಾಟೊನೋ ಏನೋ ಓಪನ್ ಮಾಡಿ ಇಡ್ಲಿ ಬೇಕು ಅಥವಾ ಬ್ರೇಕ್ಫಾಸ್ಟ್ ಬೇಕು ಅಂತ ನೋಡಿದವರಿಗೆ ಅವರು ನಿಯರ್ ಬೈ ಏನು ಲೊಕೇಶನಲ್ಲಿ ಯಾವ್ದು ಕ್ಲೌಡ್ ಕಿಚನ್ಸ್ ಇರುತ್ತೆ ಅದರದ್ದೆಲ್ಲ ಡೀಟೇಲ್ಸ್ ಬರುತ್ತೆ. ಅಲ್ಲಿ ಆಟೋಮೆಟಿಕ್ ಆಗಿ ನೀವು ಸೆಲ್ ಮಾಡ್ಬೋದು. ಬಟ್ ಅಲ್ಲಿ ಒಂದು ಏನು ಅಂತಂದರೆ, ಅಲ್ಲೆಲ್ಲ ಪ್ರೀಮಿಯಂ ಬಾಯರ್ಸ್ ಇರ್ತಾರೆ. ಅವರು ಅಂದರೆ ಡೆಲಿವರಿ ಚಾರ್ಜಸ್ ಬಗ್ಗೆ ಕೆಲವರು ತಲೆನೇ ಕೆಡಿಸ್ಕೊಳ್ಳಲ್ಲ. ಒಳ್ಳೆ ಬ್ರೇಕ್ಫಾಸ್ಟ್ ಸಿಕ್ಕಿದ್ರೆ ಸಾಕು. ನೀವಲ್ಲಿ ಅವರಿಗೆ ಒಂದು 20-30% ಏನೋ ಆಪ್ರೇಷನಲ್ ಚಾರ್ಜಸ್ ಕೊಡಬೇಕಾಗುತ್ತೆ ಝೊಮ್ಯಾಟೊ ಮತ್ತು ಸ್ವಿಗ್ಗಿಗೆ. ಆವಾಗ ನೀವು ನಿಮ್ಮದು ಫುಡ್ದು ಇಡ್ಲಿದು ಚಾರ್ಜಸನ್ನು ಬೇಸ್ಡ್ ಆನ್ ದ್ಯಾಟ್ ನೀವು ಅಂದರೆ ಅದಕ್ಕನುಸಾರವಾಗಿ ನೀವು ಜಾಸ್ತಿ ಇಡಬೇಕಾಗುತ್ತೆ. ಅಲ್ಲಿ ನೀವು ಸ್ಟ್ರೀಟ್ ಸೈಡಲ್ಲಿ ಒಂದು ಪ್ಲೇಟಿಗೆ 40 ರೂಪೀಸ್ ಅಂದರೆ 40 ರೂಪಾಯಿ ಇಡ್ಲಿಯನ್ನು ಸೆಲ್ ಮಾಡಿದರೆ, ಇಲ್ಲಿ ಅಟ್ಲೀಸ್ಟ್ ಒಂದು ನೀವು 110-120 ರೂಪಾಯಿಯನ್ನು ನೀವು ಇಡಲೇಬೇಕಾಗುತ್ತೆ. ಯಾಕಂತಂದರೆ ಅದರಲ್ಲಿ ಒಂದು 30 ರೂಪಾಯಿ ಅವರಿಗೆ ಆಪ್ರೇಷನ್ ಚಾರ್ಜಸ್ ಅಂತ ಸ್ವಿಗ್ಗಿ ಝೊಮ್ಯಾಟೊಗೆ ಹೋದರೆ ಇನ್ನೂ ಒಂದು 80 ರೂಪಾಯಿ ನಿಮ್ಗೆ ಸಿಗುತ್ತೆ. 80 ರೂಪಾಯಿ ಎಷ್ಟು ನಿಮಗೆ ಮಿಗುತ್ತೆ. ಆಲ್ಮೋಸ್ಟ್ ಇಡ್ಲಿ ಬಿಸ್ನೆಸ್ಸಲ್ಲಿ ಅಥವಾ ಈ ಥರ ಮಲ್ಲಿಗೆ ಇಡ್ಲಿ ಬಿಸ್ನೆಸ್ಸಲ್ಲಿ ಯಾವಾಗಲೂ ಪ್ರಾಫಿಟ್ ಮಾರ್ಜಿನ್ ಅನ್ನುವಂಥದ್ದು ಇದೆಯಲ್ಲೋ 50% ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಸ್ಟ್ರೀಟ್ ಸೈಡಲ್ಲಿ ಒಂದು 100 ಪ್ಲೇಟ್ ಇಡ್ಲಿಯನ್ನು 40 ರೂಪಾಯಿಗೆ ಸೆಲ್ ಮಾಡಿದ್ರಿ ಅಂತಂದರೆ ನಿಮಗೆ ಆಲ್ಮೋಸ್ಟ್ ದಿನಕ್ಕೊಂದು 1000 ರೂಪೀಸ್ ಲಾಭ ಬರುವಂಥ ಚಾನ್ಸಸ್ ಇರುತ್ತೆ. ಯಾಕಂತಂದರೆ ಯಾವಾಗಲೂ ಅಷ್ಟೇ ಇಡ್ಲಿ ಬಿಸ್ನೆಸ್ಸಲ್ಲಿ ನಮಗೆ ರಾ ಮೆಟೀರಿಯಲ್ದು ಕಾಸ್ಟ್ ಏನಿರುತ್ತೆ ಅದು ಕಡಿಮೆ ಇರುತ್ತೆ. ಮೇಕಿಂಗ್ ನಮ್ಮದೇ, ಲೇಬರ್ ಚಾರ್ಜ್ನೆಲ್ಲ ಹಾಕಿದ್ರೂ ನಿಮಗೆ ಮಿನಿಮಮ್ ಒಂದು 30-40% ಪ್ರಾಫಿಟ್ ಸಿಗುತ್ತೆ. 100 ಪ್ಲೇಟ್ ಇಡ್ಲಿ ಅಂತಂದರೆ ದಿನಕ್ಕೆ 4000 ಬಿಸ್ನೆಸ್ ಮಾಡ್ಬೋದು. ಅದರಲ್ಲಿ ನಿಮಗೆ 50% ಅಂತಂದರೆ 2000 ರೂಪೀಸ್ ನಿಮ್ಗೆ ಸಿಗುತ್ತೆ. ತಿಂಗಳಿಗೆ 60,000 ಆರಾಮ್ಸೆ ನೀವು ದುಡಿಬೋದು. ಸೊ ಇದೊಂದು ಮಾಡೆಲ್. ಇದು ಬಿಟ್ಟು ಅಂದರೆ ಒಂದು ಸ್ವಿಗ್ಗಿ ಮತ್ತು ಇದಕ್ಕೆ ನಾವು ಅಟ್ಯಾಚ್ ಆಗುವಂಥದ್ದು. ಅಲ್ಲಿ ಒಂದು ಸ್ವಲ್ಪ ನೀವು ಕಾಸ್ಟನ್ನು ನೋಡ್ಕೊಂಡಿರಬೇಕು. ಹಾಗೆಯೇ ಮನೆ ಕಡೆ ಸರೌಂಡಿಂಗ್ಸಲ್ಲಿ ಡೆಲಿವರಿ ಮಾಡೋದಿದ್ರೆ ನಿಮ್ದು ಎಷ್ಟು ಕಾಸ್ಟ್ ಬರುತ್ತೆ ಅದನ್ನ ಫಿಕ್ಸ್ ಮಾಡ್ಕೊಳ್ಳಿ ನೋಡಿಕೊಂಡು. ಇನ್ನೂ ಒಂದು ಏನು ಅಂತಂದರೆ, ಇಡ್ಲಿ ಔಟ್ಲೆಟನ್ನು ಕೂಡ ಮಾಡ್ಬೋದು. ಅಂತಂದರೆ ನೀವೊಂದು ಕಿಚನನ್ನು ಬೇಕಾದರೂ ಸ್ಮಾಲ್ ಸ್ಕೇಲಲ್ಲಿ ಸೆಟಪ್ ಮಾಡಿ ಒಂದು ಚಿಕ್ಕ ಔಟ್ಲೆಟ್ ಮಾಡಿ ಬರೀ ಮಲ್ಲಿಗೆ ಇಡ್ಲಿ ಅಥವಾ ಚಟ್ನಿ ಅಂತಂದರೂ ಕೂಡ ದಿನಕ್ಕೆ ಒಂದು 6 ಗಂಟೆ, ಬೆಳಗ್ಗೆ ಒಂದು 3 ಗಂಟೆ, ಸಾಯಂಕಾಲ ಒಂದು 6 ಗಂಟೆ ನೀವು ಆಪ್ರೇಟ್ ಮಾಡಿದರೂ ಸಾಕು.
ಒಳ್ಳೆ ಪ್ಲೇಸಲ್ಲಿ ಜನ ಮೂವ್ ಆಗ್ತಿರುವಂಥ ಪ್ಲೇಸಲ್ಲಿ ನೀವು ಸೆಟ್ ಮಾಡಿದರೂ ಸಾಕು. ಅಲ್ಲಿ ಕೂಡ ಅಷ್ಟೇ ದಿನಕ್ಕೊಂದು 100 ಪ್ಲೇಟು ಅಥವಾ 200 ಪ್ಲೇಟ್ ಇದನ್ನು ಅಷ್ಟೇ ಲಿಮಿಟೆಡ್ ಆಗಿ ಇಡಬೇಕು. ಯಾವಾಗಲೂ ಅಷ್ಟೇ ನಾವು ಡಿಮಾಂಡನ್ನು ಕ್ರಿಯೇಟ್ ಮಾಡಬೇಕು. ಒಳ್ಳೆ ಕ್ವಾಲಿಟಿ ಫುಡ್ ಕೊಡಬೇಕು, ಲಿಮಿಟೆಡ್ ಆಗಿ ಕೊಡಬೇಕು ಫಸ್ಟ್. ಯಾಕಂತಂದರೆ ಸ್ವಲ್ಪ ಅಂದರೆ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡಬೇಕು. ಜಾಸ್ತಿ ಹೊತ್ತು ನಾವು ಹಾಗೆ ಬಿಟ್ಟರೆ ನಮಗಿದು ಮತ್ತೆ ಸಿಗಲ್ಲ. ನಾವು ಇವ್ರ ಹತ್ರ ಇಡ್ಲಿ ತೊಗೋಬೇಕು ಅಂತಂದರೆ ಹಿಂದಿನ ದಿನವೇ ಬುಕ್ ಮಾಡಬೇಕು, ಅಥವಾ ಇವರ ಔಟ್ಲೆಟಲ್ಲಿ ಇಡ್ಲಿ ತೊಗೋಬೇಕು ಅಂತಂದರೆ ನಾವು ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆ ಹೋದರೆ ಅಷ್ಟೇ ಸಿಗೋದು. ಅಥವಾ ನೀವು ಸ್ಟ್ರೀಟ್ ಸೈಡಲ್ಲಿ ಮಾಡ್ತೀರಂತಂದರೆ 7 to 9 ಮಾರ್ನಿಂಗ್ ಇಷ್ಟೊತ್ತಿಗೆ ಹೋದರೆ ಮಾತ್ರ ಅಲ್ಲಿ ಸಿಗುತ್ತೆ. ಫುಲ್ ಡೇ ಇರಲ್ಲ, ಬರೀ 50 ಪ್ಲೇಟ್ ಅಷ್ಟೇ ಇರುತ್ತೆ, 100 ಪ್ಲೇಟ್ ಅಷ್ಟೇ ಇರುತ್ತೆ, ಅದಾದ ನಂತರ ಸಿಗಲ್ಲ. ಈ ಥರ ನೀವು ಯಾವಾಗಲೂ ಸ್ಕೇರ್ಸಿಟಿನ ಕ್ರಿಯೇಟ್ ಮಾಡಬೇಕು. ಡಿಮ್ಯಾಂಡ್ ಜಾಸ್ತಿ ಬರಬೇಕು ಅಂತಂದರೆ ನೀವು ಯಾವಾಗಲೂ ಸಪ್ಲೈ ಮಾಡುವಾಗ ಲಿಮಿಟೆಡ್ ಇಟ್ಕೊಂಡ್ರೆ ಮಾತ್ರ ನಿಮಗೆ ಡಿಮ್ಯಾಂಡ್ ಜಾಸ್ತಿ ಬರುತ್ತೆ. ಬೇಕಾದಷ್ಟು ಯಾವಾಗಲೂ ಎಷ್ಟೊತ್ತಿಗೆ ಹೋದರೂ ಸಿಗುತ್ತೆ ಅಂತಂದರೆ ಅದಕ್ಕಷ್ಟು ಡಿಮ್ಯಾಂಡ್ ಬರಲ್ಲ. ತುಂಬ ಕಮ್ಮಿ ಇದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತಂದರೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ನಿಮಗೆ ಬಿಸ್ನೆಸ್ಸನ್ನು ರನ್ ಮಾಡೋದಕ್ಕೆ ಕಷ್ಟ ಆಗಲ್ಲ. ಈ ಎಲ್ಲ ಕೆಲವು ಸಿಂಪಲ್ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಸಿಂಪಲಾಗಿ ನೀವು ಇಡ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಂಡು ಮನೆಯಿಂದ ಬೇಕಾದರೂ ಅರ್ನ್ ಮಾಡ್ಕೋಬೋದು. ನಿಮ್ಮ ಅದು ಸ್ವಲ್ಪ ಟೈಮ್ ಹೋದ ನಂತರ ಅದು ಫೇಮಸ್ ಆಗ್ತಾ ಇದ್ದಂಗೆ ನಿಮಗೆ ದುಡ್ಡು ಜಾಸ್ತಿ ಬರಲಿಕ್ಕೆ ಶುರುವಾಗುತ್ತೆ, ನಿಮ್ಮೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು. ನೀವು ತುಂಬ ಸ್ಟೋರಿಗಳನ್ನು ನೋಡಿರ್ತೀರ, ಇಡ್ಲಿ ಬಿಸ್ನೆಸ್ ಮಾಡಿ ಇಷ್ಟು ಕ್ರೋರ್ ಸಂಪಾದನೆ ಮಾಡಿದ್ದಾರೆ, ಈಗ ಇಡ್ಲಿ ಚಟ್ನಿ ಬಿಸ್ನೆಸ್ ಮಾಡಿ ಇಷ್ಟು ಕೋಟಿ ಸಂಪಾದಿಸಿದ್ದಾರೆ, ಈ ಥರ ಮನೆ ಕಟ್ಟಿದ್ದಾರೆ, ಈ ಥರ ಎಲ್ಲ ತುಂಬ ಸ್ಟೋರೀಸ್ಗಳನ್ನು ಕೇಳಿರ್ತೀರ. ಇದೆಲ್ಲ ಕಷ್ಟದ ಕೆಲಸ, ಆದರೆ ನಿಮಗೆ ಮಾಡಬೇಕು ಅನ್ನುವಂಥದ್ದು ಮನಸ್ಸಿರಬೇಕು. ನೀವು ಚೆನ್ನಾಗಿ ಸೆಟಪನ್ನು ಮಾಡ್ಕೋಬೇಕು, ಪ್ರತಿದಿನ ಶ್ರಮ ಪಡಬೇಕು. ಒಂದಿನ ಮಾಡಿ 2ನೇ ದಿನ ರೆಸ್ಟ್ ತಗೊಳ್ಳೋದಲ್ಲ, ಇದೆಲ್ಲ ಕಂಟಿನ್ಯೂಸ್ ಆಗಿ ನಾವು ಮಾಡುವಂಥ ಬಿಸ್ನೆಸ್ಸು. ಸೊ ಕನ್ಸಿಸ್ಟೆನ್ಸಿ ಇರಬೇಕು. ನಿಮ್ಮ ತಲೆಯನ್ನು ಕೂಡ ಉಪಯೋಗ ಮಾಡಬೇಕು. ದಿನದಿಂದ ದಿನಕ್ಕೆ ನೀವು ಅದರ ರುಚಿಯನ್ನು ಹೇಗೆ ಜಾಸ್ತಿ ಮಾಡೋದು, ಇಡ್ಲಿ ಸಾಂಬಾರು ಅಥವಾ ಇಡ್ಲಿ ಚಟ್ನಿ ಜೊತೆ ಬೇರೆದನ್ನು ಏನು ಕೊಡ್ಬೋದು, ಇಡ್ಲಿ ಹಿಟ್ಟನ್ನು ಸೇಲ್ ಮಾಡ್ಬೋದಾ, ಬೇರೆ ಚಟ್ನಿ ಪುಡಿಗಳನ್ನು ಸೇಲ್ ಮಾಡ್ಬೋದು, ಈ ಥರ ಎಲ್ಲ ನೀವು ಥಿಂಕ್ ಮಾಡ್ತಾ ಹೋಗಬೇಕು. ನಿಮಗೆ ಬಿಸ್ನೆಸ್ಸಲ್ಲಿ ಒಂದ್ಸರಿ ಆ ಹೋಲ್ಡ್ ಸಿಕ್ಕಿದ ತಕ್ಷಣ ಇದೆಲ್ಲದನ್ನು ನೀವು ಥಿಂಕ್ ಮಾಡ್ತೀರಾ, ನಿಮಗೆ ಬೇರೆ ಬೇರೆ ಐಡಿಯಾಸ್ ಬರುತ್ತೆ. ಬಟ್ ಯಾವುದಕ್ಕೂ ಒಂದು ಸರಿ ನೀವು ಆ ಫೀಲ್ಡಿಗೆ ಇಳಿದ್ರೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಗೊತ್ತಾಗ್ತಾ ಹೋಗುತ್ತೆ. ನಾವು ಯಾವಾಗಲೂ ಅಷ್ಟೇ ಮಾಡ್ತಾ ಕಲಿಬೇಕು ಅಂತ ಹೇಳ್ತಾರೆ. ಎಷ್ಟೇ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಬೇರೆಯವರು ಹೇಳೋದನ್ನು ಎಷ್ಟು ಕೇಳಿದರೂ ಕೂಡ ನಾವು ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಮಾತ್ರ ನಮಗೆ ಬೇರೆ ಥರದ ಎಕ್ಸ್ಪೀರಿಯೆನ್ಸಸ್ ಸಿಗುತ್ತೆ, ನಾವು ಅದರಲ್ಲಿ ಉದ್ಧಾರ ಆಗೋಕ್ಕೂ ಸಾಧ್ಯ ಆಗುತ್ತೆ. ಸೊ ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಫೀಡ್ಬ್ಯಾಕನ್ನು ಕೂಡ ತಿಳಿಸೋಕ್ಕೆ ಮರಿಬೇಡಿ. ಎಲ್ಲ ಟಿಪ್ಸನ್ನು ನಾನು ಹೇಳಿದ್ದೇನೆ ನಾನು ಅಂದ್ಕೊತೀನಿ. ಇನ್ನೇನೇ ಡೌಟ್ಸ್ ಇದ್ದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲೇ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಅಲ್ರಿ.